ಬ್ರಹ್ಮಾವರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪ್ರತಿ ವರ್ಷ ನೀಡುವ ಒಡ್ಡರ್ಸೆ ರಘುರಾಮ ಶೆಟ್ಟಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಭಾನುವಾರ ಬ್ರಹ್ಮಾವರ ಬಂಟರ ಸಭಾಭವನದಲ್ಲಿ ಕುಂದಾಪುರದ ವಾರಪತ್ರಿಕೆ ಕುಂದಪ್ರಭದ ಸಂಪಾದಕ ಯು.ಎಸ್. ಶೆಣೈ ಅವರಿಗೆ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಪ್ರಶಸ್ತಿ ಪ್ರದಾನ ಮಾಡಿದರು. ಬಳಿಕ ಅವರು ಮಾತನಾಡಿ, ಒಡ್ಡರ್ಸೆ ರಘುರಾಮ ಶೆಟ್ಟಿಯವರ ಹೆಸರನ್ನು ಜೀವಂತವಿರಿಸುತ್ತಿರುವ ಬ್ರಹ್ಮಾವರ ತಾಲೂಕು ಪತ್ರಕರ್ತರು ಶ್ಲಾಘನೀಯ. ಮಾಧ್ಯಮದಲ್ಲಿ ಜನರೊಂದಿಗೆ ಸ್ಪಂದಿಸಿ ಜನರ ನೋವು ನಲಿವಿಗೆ ಅಕ್ಷರದ ಮೂಲಕ ಸಹಾಯ ಮಾಡುವ ಉತ್ತಮರಿಗೆ ಪ್ರಶಸ್ತಿ ನೀಡುವ ಕೆಲಸ ರಾಜ್ಯಕ್ಕೆ ಮಾದರಿ ಎಂದರು. ಕೋಟದ ಉದ್ಯಮಿ ಆನಂದ್ ಸಿ ಕುಂದರ್, ಬ್ರಹ್ಮಾವರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚಿತ್ತೂರು ಪ್ರಭಾಕರ ಆಚಾರ್ಯ, ಬ್ರಹ್ಮಾವರ ತಹಶೀಲ್ದಾರ್ ರಾಜಶೇಖರ ಮೂರ್ತಿ, ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ನಜೀರ್ ಪುಲ್ಯ, ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನೀಲಾವರ ಸುರೇಂದ್ರ ಅಡಿಗ ಉಪಸ್ಥಿತರಿದ್ದರು. ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದೇವೆ. ಇದು 6ನೇ ವರ್ಷದ ಸಂಭ್ರಮದ ಕಾರ್ಯಕ್ರಮ. ಪರವಾಗಿ ಈ ಸಮಾಜದ ತಳವರ್ಗದ ಪರವಾಗಿ ಒಂದು ಶಕ್ತವಾದಂತಹ ಧ್ವನಿಯಾಗಬೇಕು ಎನ್ನುವ ಪ್ರವರ್ತಕರು ಗೀತಾನಂದ ಫೌಂಡೇಶನ್ ಕ್ಷೇತ್ರ ಒಂದು ಸ್ಮರಣೆಯನ್ನ ಪ್ರತಿ ವರ್ಷ ಮಾಡುವುದರ ಮೂಲಕ ರಾಜ್ಯ ಮಟ್ಟದಲ್ಲಿ ಅವರಿಗೆ ಹೆಸರು ಪರವಾಗಿ ಮಾಡಿದ್ರು. ಅದಕ್ಕೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಕು. ನಾವು ಕುಂದಾಪುರದಲ್ಲಿ ಕೋಮಕಾರ ಅಂತ ಪ್ರಶಸ್ತಿ ಅಂತ ಕೊಡ್ತೇವೆ. ಉದ್ದೇಶ ಇಷ್ಟೇ. ನಾವು ಈಗ ಸುಧಾರಣೆ 21 ವರ್ಷ ಆಯಿತು. ಬಹಳಷ್ಟು ಕಾರಣಗಳಿವೆ. ಹೌದು, ರಘುರಾಮ ಶೆಟ್ಟಿ ಪರಿಚಯ ನನಗಿತ್ತು. ಅವರ ಮೇಲೆ ಬಹಳಷ್ಟು ಅಭಿಮಾನ ಕೂಡ ನನಗಿತ್ತು. ಆದರೆ ಅವರು ಬ್ರಹ್ಮಾವರದವರು. ಅವ್ರದ್ದು ವಿಚಾರ ನಾನು ಮಾತಾಡಿದರೆ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಕ್ಯಾರಿಂಗ್ ಕೋಲ್ಡ್ ಟು ನ್ಯೂ ಕಾಸಲ್. ಅದರಿಂದ ಅವ್ರ ಬಗ್ಗೆ ಜಾಸ್ತಿ ಮಾತಾಡುವ ಅಗತ್ಯ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಬ್ರಹ್ಮಾವರ ತಾಲೂಕು ಪತ್ರಕರ್ತರು ಅಥವಾ ಅವರ ನಡತೆಗಳ ಬಗ್ಗೆ ಇರುವುದು, ಅದಕ್ಕಾಗಿ ಅವರ ಹೆಸರಿಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಎರಡನೇದಾಗಿ ಅವರ ಮಗ ಸುಸಂದರ್ಭ ಒದಗಿ ಬಂದಿತ್ತು. ತಂದೆಯಂತೆಯೂ ಒಬ್ಬ ಬಹಳ ಪ್ರಾಮಾಣಿಕ ವ್ಯಕ್ತಿ. ಬಹಳಷ್ಟು ಕಾರಣಗಳಿವೆ. ಹೌದು, ಒಳ್ಳೆಯ